ಚೀನಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೂದುಗುಂಬಳ ಬೆಳೆಯುವ ದೇಶವಾದರೆ ಭಾರತವು ಅತಿ ಹೆಚ್ಚು ಬೂದುಗುಂಬಳ ಬಳಸುವ ದೇಶ ಎನ್ನಲಾಗಿದೆ. ಆಶ್ ಗಾಡ್, ಆಶ್ ಪಂಪ್ಕಿನ್, ವೈಟ್ ಗಾಡ್, ವಿಂಟರ್ ಗಾಡ್ ಇತ್ಯಾದಿ ಹೆಸರು ಬೂದುಗುಂಬಳಕಾಯಿ ಹೊಂದಿದೆ. ಚೀನಾ ಮತ್ತು ಭಾರತ ಒಟ್ಟಾರೆ ಜಗತ್ತಿನ 50% ಹೆಚ್ಚು ಬೂದುಗುಂಬಳ ಬೆಳೆಯುತ್ತವೆ. ಕೊಂಕಣ ಏಷ್ಯಾ ಅಂದರೆ ಆಗ್ನೇಯ ಏಷ್ಯಾ ಮೂಲದ ಬೂದುಗುಂಬಳ ಈ ಸುತ್ತಿನ ಎಲ್ಲ ದೇಶಗಳಲ್ಲೂ ಬೆಳೆಯುವರು ಮತ್ತು ಬಳಸುವರು. ಭಾರತದಲ್ಲಿ ಪ್ರತಿ ವರ್ಷ 51 ಲಕ್ಷ ಟನ್ ಬೂದುಗುಂಬಳ ಬೆಳೆಯುತ್ತದೆ. ಇದರ ರಸ ತೆಗೆದು ಕುಡಿಯುವರು, ಸಾಂಬಾರು ಮೊದಲಾದವುಗಳಲ್ಲಿ ಬಳಸುವರು. ಇದರ ಪೇಟ್ ಎಂಬ ಸಿಹಿ ತಿಂಡಿ ಭಾರತದಲ್ಲಿ ಪ್ರಸಿದ್ಧ. ಆಯುಧ ಪೂಜೆಗೆ ಭಾರತದಲ್ಲಿ ಒಡೆದು ಬಿಸಾಡುವಷ್ಟು ಬೂದುಗುಂಬಳ ಬೇರೆಲ್ಲೂ ಬಿಸಾಡುವುದಿಲ್ಲ. ಬೂದುಗುಂಬಳ ಬೆಳೆಯುವಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಭಾರತ ತೆಂಕಣ ರಾಜ್ಯಗಳಲ್ಲಿ ಅದರಲ್ಲೂ ಕೇರಳದಲ್ಲಿ ಹೆಚ್ಚು ಬೂದುಗುಂಬಳ ಬೆಳೆಯುವರು. ಮೊದಲ ಸ್ಥಾನದಲ್ಲಿರುವ ಚೀನಾ 1 ಕೋಟಿ ಟನ್ನಷ್ಟು ಬೂದುಗುಂಬಳ ಬೆಳೆದು ಬಳಸಿ ರಫ್ತು ಕೂಡ ಮಾಡುತ್ತದೆ. ಕ್ರಮವಾಗಿ ಇತರ ಪ್ರಮುಖ ಬೂದುಗುಂಬಳ ಬೆಳೆಯುವ ದೇಶಗಳು ಬಾಂಗ್ಲಾದೇಶ, ಮಲೇಷ್ಯಾ, ವಿಯೆಟ್ನಾಂ, ಫಿಲಿಪೀನ್ಸ್, ಇಂಡೋನೇಷ್ಯಾ, ಥಾಯ್ಲೆಂಡ್, ಜಪಾನ್ ಮತ್ತು ಕೊರಿಯಾ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.